ಕರ್ನಾಟಕ ನಾಟಕ ಅಕಾಡೆಮಿ ಬೆಂಗಳೂರು ಇದರ ವಿಶೇಷ ಘಟಕ ಯೋಜನೆಯಡಿ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗಾಗಿ ಉಪ್ಪಿನಂಗಡಿಯಲ್ಲಿ ಫೆಬ್ರವರಿ 2ರಿಂದ ಆರಂಭವಾಗಿದ್ದ ರಂಗ ತರಬೇತಿ ಕಾರ್ಯಾಗಾರಕ್ಕೆ ತೆರೆ ಬಿತ್ತು. 1 ವಾರಗಳ ಕಾಲ ನಡೆದ ತರಬೇತಿಯ ಫಲವಾಗಿ ರೂಪು ಪಡೆದಿದ್ದ ನಾಟಕವೊಂದು ಪ್ರದರ್ಶಿತಗೊಂಡು ನೋಡುಗರ ಮೆಚ್ಚುಗೆಗೆ ಪಾತ್ರವಾಯಿತು. ಮೈಸೂರಿನ ಎಸ್ ರಾಮನಾಥ್ ರಚಿಸಿದ್ದ ಅಶ್ವಪರ್ವ ನಾಟಕವನ್ನು ಕಾರ್ಯಾಗಾರದ ನಿರ್ದೇಶಕರಾದ ಮಹೇಶ್ ರಂಗಾಯಣ ಅವರು ನಿರ್ದೇಶಿಸಿದರು. ನಾಟಕದ ಬಳಿಕ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಸಮಾರೋಪ ನುಡಿಗಾಗಿ ಆಗಮಿಸಿದ್ದ ಕರ್ನಾಟಕ ನಾಟಕ ಅಕಾಡೆಮಿಯ ವಾರ್ಷಿಕ ಪ್ರಶಸ್ತಿಗೆ ಆಯ್ಕೆಯಾಗಿರುವ ತುಳು ರಂಗಭೂಮಿಯ ಹೆಸರಾಂತ ನಾಟಕ ರಚನೆಗಾರ ನಿರ್ದೇಶಕ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಮಾತನಾಡಿ, ಇಂತಹ ಶಿಬಿರಗಳನ್ನು ಸರ್ಕಾರವೇ ಆಯೋಜಿಸುವಾಗ ಫಲಾನುಭವಿಗಳು ಇದರ ಸದುಪಯೋಗವನ್ನು ಪಡೆಯಬೇಕು ಎಂದರು. ಸ್ಥಳವಾಗಿದ್ದರೂ ಒಂದು ಸೀಮಿತ ಅವಧಿಯಲ್ಲಿ ಒಂದು ಉತ್ತಮ ನಾಟಕವನ್ನು ಸೀಮಿತ ಅವಧಿಯ ತಾಲೀಮಿನೊಂದಿಗೆ ಇವತ್ತು ಪ್ರಯೋಗವನ್ನು ನೀಡಿದ್ದಾರೆ. ಎಲ್ಲ ಕಲಾವಿದರಿಗೆ, ತಂತ್ರಜ್ಞರಿಗೆ ಮತ್ತು ನಿರ್ದೇಶಕ ಮಹೇಶ್ ರಂಗಾಯಣ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಒಳ್ಳೆಯ ಕಾರ್ಯಕ್ರಮ ನೋಡಿದಂಥ ಖುಷಿ ನನಗಿದೆ. ಬೇಗ ಬಂದಿದ್ದೇನೆ, ತುಂಬ ಹೊತ್ತು ಕಾದ್ರೂ ಒಂದು ಒಳ್ಳೆ ನಾಟಕ ನೋಡಿದ ಖುಷಿ ನನಗೆ ಆಗಿದೆ. ಬಹುಶಃ ಈ ವರ್ಷ MK ಮಠ ಅವರು ನಾಟಕ ಅಕಾಡೆಮಿಯ ಸದಸ್ಯರಾಗಿರುವುದು ತುಳು ರಂಗಭೂಮಿಗೆ ಮತ್ತು ಕನ್ನಡ ರಂಗಭೂಮಿಗೆ ತುಂಬ ಅನುಕೂಲ ಆಗ್ಬೋದು ಅಂತ ಕಾಣ್ತದೆ. ರಿಜಿಸ್ಟರ್ ಆಗಿರುವಂತಹ ಶೈಲಜಾ ಅವರು, ಅಧ್ಯಕ್ಷವರು, ತುಳು ನಾಟಕದ ಬಗ್ಗೆ, ಕನ್ನಡ ರಂಗಭೂಮಿಯ ಬಗ್ಗೆ, ತುಳು ರಂಗಭೂಮಿ ಇವತ್ತು ತುಂಬ ಬೆಳೆದಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಆಗಲಿ, ಉಡುಪಿಯಲ್ಲಾಗಲಿ ತುಂಬ ಬೆಳೆದಿದೆ. ಅದು ನಮ್ಮ ನಾಡಿನಲ್ಲಾಗಲಿ, ಹೊರ ರಾಜ್ಯದಲ್ಲಾಗಲಿ. ಮುಖ್ಯ ಅತಿಥಿಯಾಗಿದ್ದ ನ್ಯಾಯವಾದಿ ಮಹೇಶ್ ಕಜೆ, MK ಮಠ, ವಿಜಯ್ ವೈದ್ಯ ಶಾಲಾ ಆಯುರ್ವೇದಿಕ್ ಮೆಡಿಕಲ್ ಮಾಲೀಕರಾದ ಜಗದೀಶ್ ಶೆಟ್ಟಿ, ಜಯಂತ್ ಪುರೋಳಿ ಮತ್ತಿತರರು ಉಪಸ್ಥಿತರಿದ್ದರು. कृष्णाय यजुर्वेदि तैत्तिरीय शाकध्यायी अश्वत्थामा शर्मः